ಯಾಕೆ ಮೌನ ಯಾಕೆ ಮೌನ ಯಾಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ ನಿನಗೆ ಯಾಕೆ ಮೌನ ಮೌನ ಯಾಕೆ ಯಾಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ ಲಕ್ಷಣ ನಿನ್ನಲ್ಲಿ ಕಾಣ್ತಾ ಇಲ್ಲ. ಯಾಕೆಂಬುದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಈ ಹಿಂದೆ ದೇವಲೋಕಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ಬರ್ತೇನೆ ಎಂದವಳು ನೀನು. ಆ ಕಾರಣಕ್ಕಾಗಿಯೇ ಮುನಿಸಿಕೊಂಡಿದ್ದೇನೆ. ಮುನಿದಿರಲ್ಲ ನಿಮ್ಮ ಕಣ್ಣು ಹೊರೆಯ ತುಂಬೇತು
ಇರಲಿಲ್ಲ. ಅಲ್ಲೇ ಮರಣವನ್ನು ಹೊಂದಿದ್ರು. ಹೌದಾ, ಕಾರಣ ಶೋಕ ಮೂಡಿದ್ದು. ಹಾ. ನಿಮಗೆ ನೋಡಿದ ದಣಿದು ಬಂದಿರಂತೆ ಕಾಣ್ತಾ ಇದ್ದೀರಾ. ಹಾ. ವಿಶ್ರಾಂತಿ ಪಡೆಯುವಂತೆ ಈಗ ಬನ್ನಿ. ಹಾಗೆ ಆಗಲಿ. ರಾಮ ರಾಗ ಪಾದಯತ ಬಾಲಾಲಯ ಪೀತಾಲೋಲ ರಾಮ ರಾಗ ದಶರಥ